ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಲ್ವಾ? ಟೈಟಲ್ ನೋಡಿದ್ರಲ್ವಾ, ಎಸ್ ವೈನಲ್ಲಿ ಅಡಗಿದೆ ನನ್ನ ತ್ವಚೆಯ ಸೌಂದರ್ಯ ಅಂತ. ಖಂಡಿತವಾಗ್ಲೂ ಹೌದು, 100 ನಿಜ ಇದು. ಖಂಡಿತವಾಗ್ಲೂ ಇವತ್ತು ನಾನು ಹೀಗೆ ವೈನಿಂದ ನಮ್ಮ ಮುಖದ ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ಬಹುದು ಅಂತ ಹೇಳ್ಕೊತೀನಿ. ಹಾಗೆ ನಮ್ಮ ಆರೋಗ್ಯವನ್ನು ಕೂಡ ವೈನ್ ಕುಡಿಯೋದ್ರಿಂದ ಒಂದು ಒಳ್ಳೆ ರೀತಿಯಾಗಿ ಕಾಪಾಡ್ಕೊಳ್ಬಹುದು. ಯಾವ ರೀತಿ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ, ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವರು ಇವತ್ತಿನ ವಿಡಿಯೋದಲ್ಲಿ ಆಲ್ಕೋಹಾಲ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ವೈನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ವೈನ್ ಒಂದು ಆಲ್ಕೋಹಾಲ್ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ. ಏನಪ್ಪಾ ಇದು ಅಂತ ನೀವು ಅನ್ಕೋತಾ ಇರ್ಬೋದು. ಎಸ್, ಆಲ್ಕೋಹಾಲ್ ಅಲ್ಲಿ ತುಂಬಾನೇ ಒಳ್ಳೇದು, ಉತ್ತಮವಾದಂತಹ ಒಂದು ಡ್ರಿಂಕ್ ಅಂತ ಹೇಳಿದ್ರೆ ವೈನ್ ಅಂತ ಹೇಳ್ಬೋದು. ವೈನ್ ನಮ್ಮ ಆರೋಗ್ಯಕ್ಕಾಗ್ಲಿ ಅಥವಾ ನಮ್ಮ ತ್ವಚೆಗಾಗ್ಲಿ ತುಂಬಾನೇ ಒಳ್ಳೇದು. ವೈನ್ ಒಂದು ಲೇಡಿ ಡ್ರಿಂಕ್ ಅಂತ ಹೇಳ್ಬೋದು. ಹೆಂಗಸರು ಇದನ್ನು ಹೆಚ್ಚಾಗಿ ಸೇವನೆ ಮಾಡ್ತಾರೆ, ಅಥವಾ ಗಂಡಸರು ಕೂಡ ಸೇವನೆ ಮಾಡ್ಬೋದು, ಮಾಡಬಾರ್ದಂತ ಏನಿಲ್ಲ. ಬಟ್ ಇದು ಹೆಚ್ಚಾಗಿ ಹೆಂಗಸರು ಕುಡಿತಾರೆ ಅಂತ ಹೇಳ್ಬೋದು. ವೈನ್ ಕುಡಿಯೋದ್ರಿಂದ ನಮ್ಮ ಗ್ಲಾಮರ್ ಹೆಚ್ಚಾಗುತ್ತೆ. ಖಂಡಿತವಾಗ್ಲೂ ಇದು 100% ನಿಜ. ವೈನ್ ಕುಡಿಯೋದ್ರಿಂದ ನಮ್ಮ ಗ್ಲಾಮರ್ ಹೆಚ್ಚಾಗುತ್ತೆ. ಹಾಗಂತ ಜಾಸ್ತಿ ಕುಡಿಯೋಕೆ ಹೋಗ್ಬೇಡಿ, ಜಾಸ್ತಿ ಕುಡಿದ್ರೆ ಅಮೃತ ಕೂಡ ವಿಷ ಆಗುತ್ತೆ ಅಲ್ವಾ? ಖಂಡಿತವಾಗ್ಲೂ ಹೌದು. ವೈನ್ ಅತಿ ಹೆಚ್ಚಾಗಿ ಸೇವಿಸಿದ್ರೆ ಇದು ತುಂಬಾನೇ ಹೀಟ್ ನಮ್ಮ ದೇಹಕ್ಕೆ. ಸೊ ಲಿಮಿಟ್ ಅಲ್ಲಿ ಸೇವನೆ ಮಾಡಬೇಕು ವೈನನ್ನು. ಇನ್ನು ವೈನ್ ಕುಡಿಯೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗಲಿ ಅಥವಾ ಬ್ಲಡ್ ಪ್ರೆಷರ್ ಆಗಲಿ ಇಂತಹ ಆರೋಗ್ಯದ ಸಮಸ್ಯೆಗಳಿಂದ ನಾವು ದೂರ ಇರ್ಬೋದು ಅಂತ ಹೇಳ್ಬೋದು, ಸ್ವಲ್ಪನೇ ಲಿಮಿಟಲ್ಲಿ ಕುಡಿದ್ರೆ. ಇನ್ನು ವೈನಿಂದ ನಾವು ಫೇಸ್ ಪ್ಯಾಕ್ ಮಾಡ್ಕೊಳ್ಬೋದು ಅಥವಾ ಫೇಸ್ ಮಾಸ್ಕ್ ಮಾಡ್ಕೊಳ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾನು ಫೇಸ್ ಮಾಸ್ಕ್ ತರ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಮುಂಬರುವ ವಿಡಿಯೋದಲ್ಲಿ ಇನ್ನೊಂದು ಫೇಸ್ ಪ್ಯಾಕ್ ತರ ಕೂಡ ವೈನಿಂದ ನಾವು ಮಾಡ್ಕೊಳ್ಬೋದು. ಇವತ್ತು ಫೇಸ್ ಮಾಸ್ಕ್ ನಾನು ಮಾಡ್ತಾ ಇದ್ದೀನಿ. ಇದು ಕೂಡ ತುಂಬಾನೇ ಚೆನ್ನಾಗಾಗುತ್ತೆ. ಇಲ್ಲಿ ನಾನು ರೆಡ್ ವೈನ್ ತಗೊಂಡಿದ್ದೀನಿ. ಒಂದು ಬೌಲಲ್ಲಿ ರೆಡ್ ವೈನ್ ತಗೊಂಡಿದ್ದೀನಿ. ಇದು ನಾನೇ ನನ್ನ ಕೈಯಾರೆ ಮಾಡಿದಂತಹ ರೆಡ್ ವೈನ್. ಸ್ಮೆಲ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇದು ಮನೇಲಿ ಮಾಡಿರೋದ್ರಿಂದ ತುಂಬಾನೇ ಚೆನ್ನಾಗಿದೆ. ತುಂಬ ಹಳೆ ವೈನ್ ಆದರೆ ತುಂಬಾನೇ ಒಳ್ಳೆಯದು. ಇದು ಹತ್ತತ್ರ 2 ವರ್ಷ ಆಗ್ತಾ ಬಂತು. ದಿನ ಕಳೆದಂಗೆ ಇದು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಅವಾಗಕ್ಕೆ ಅಷ್ಟೊಂದು ಇದಾಗಲ್ಲ. ಎಷ್ಟು ದಿನ ಕಳೆದ್ರೆ ಅಷ್ಟು ಇದು ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಇಲ್ಲಿ ನಾನು ಒಂದು ಬೌಲಲ್ಲಿ ರೆಡ್ ವೈನ್ನ ತಗೊಂಡಿದ್ದೀನಿ. ಇನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ವೈನ್ ಮಾಡಿರುವಂತಹ ವಿಡಿಯೋ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಖಂಡಿತವಾಗ್ಲೂ ನೀವು ಚೆಕ್ ಮಾಡಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ವೈನನ್ನು ತಯಾರಿಸ್ಕೊಳ್ಬೋದು. ತುಂಬಾನೇ ಚೆನ್ನಾಗಾಗುತ್ತೆ, ತುಂಬಾನೇ ಸಿಂಪಲ್ ಇದೆ ಕೂಡ. ಚೆಕ್ ಮಾಡಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಎಸ್, ಇದನ್ನ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಇಲ್ಲಿ ರೆಡ್ ವೈನ್ ತಗೊಂಡಿದ್ದೀನಿ. ಹಾಗೆ ಒಂದು ಟಿಶ್ಯೂ ಪೇಪರ್ ತಗೊಂಡಿದ್ದೀನಿ. ಟಿಶ್ಯೂ ಪೇಪರ್ನ ಈ ರೆಡ್ ವೈನಲ್ಲಿ ಡಿಪ್ ಮಾಡಬೇಕು. ಇವಾಗ ಈ ರೀತಿಯಾಗಿ ಡಿಪ್ ಮಾಡಬೇಕು. ಉಳಿದಿರುವಂತಹ ವೈನ್ನ ಹೀಗೆ ಹಿಂಡ್ಕೊಳ್ಳಿ. ಟಿಶ್ಯೂ ಪೇಪರ್ನ ಓಪನ್ ಮಾಡಿ, ಸ್ಲೋ ಆಗಿ, ಹರಿಬಾರ್ದಿದು. ಇದೇ ರೀತಿಯಾಗಿ ಓಪನ್ ಮಾಡಿ, ನಾನು ಯಾವ ರೀತಿ ಮಾಡ್ತೀನೋ ಅದೇ ರೀತಿಯಾಗಿ ಮಾಡಿ. ನೋಡಿ, ಈ ರೀತಿಯಾಗಿ ಮುಖಕ್ಕೆ ಹಾಕಬೇಕು. ಈ ರೀತಿಯಾಗಿ ಫುಲ್ಲು ಮುಖದ ಮೇಲೆ ಕವರ್ ಆಗಬೇಕು. ಇದು ಇದೇ ರೀತಿಯಾಗಿ ಪ್ರೆಸ್ ಮಾಡ್ತಾ ಬನ್ನಿ. ಟಿಶ್ಯೂ ಫುಲ್ ಮುಖಕ್ಕೆ ಹಾಕೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಮೆಥಡಲ್ಲಿ ಹೇಳ್ತೀನಿ ನೋಡಿ. ಈ ಥರ ಅರ್ಧ ಕೂಡ ನೀವು ಹಾಕ್ಕೊಳ್ಬೋದು. ನೋಡ್ತಾ ಇದ್ದೀರಲ್ವಾ? ಫುಲ್ ಹಾಕಿದ್ರೆ ಉಸಿರಾಡೋಕ್ಕೂ ಕೆಲವ್ರಿಗೆ ಕಷ್ಟ ಅಂತ ಅನಿಸಿದ್ರೆ ಸ್ವಲ್ಪ ಹರಿದ್ರೆ ಮೂಗು ಹತ್ರ ಇದು ಫುಲ್ ಹರಿದೋಗುತ್ತೆ. ಮೊದಲಿಗೆ ನಾವು ಇದನ್ನು ವೈನಲ್ಲಿ ಡಿಪ್ ಮಾಡಿರ್ತೀವಲ್ವ, ಸೊ ತುಂಬಾ ಸಾಫ್ಟ್ ಆಗಿರುತ್ತೆ, ಹರಿದೋಗುತ್ತೆ ಇದು. ಅದಕ್ಕೋಸ್ಕರ ಡಬಲ್ ಮಾಡಿಕೊಂಡು ನೀವು 2 ಸಲ ನೋಡಿ ಈ ಥರ ಕೂಡ ಮಾಡ್ಕೊಳ್ಬೋದು. ಕಣ್ಣಿಗೆ ಒಟ್ಟಿಗೆ ಈ ಥರ ಕೂಡ ಮಾಡ್ಕೊಳ್ಬೋದು. ಆ ನಂತರ ಹೀಗೆ ಕೂಡ ಈ ಮೆಥಡಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು. 15 ಮಿನಿಟ್ಸ್ ಇದೇ ರೀತಿಯಾಗಿ ನೀವು ಮಾಡಬೇಕಾಗುತ್ತೆ. ಮಿನಿಟ್ಸ್ ಆಗಿದೆ. ನಾನು ಈ ಮೆಥಡಲ್ಲೇ ಮಾಡ್ತಾ ಇದ್ದೀನಿ. ನಿಮಗೆ ಸೆಕೆಂಡ್ ಮೆಥಡ್ ಹೇಳ್ಕೊಟ್ಟೆ ಅಲ್ಲ, ಅದೇ ಮೆಥಡಲ್ಲಿ ಮಾಡ್ತಾ ಇದ್ದೀನಿ. ಇಷ್ಟು ಆದರೆ ಸಾಕು. ಫೇಸ್ನ ಪ್ಲೇನ್ ವಾಟ್ರಲ್ಲಿ ವಾಶ್ ಮಾಡ್ಕೊಳ್ಬೇಕು. ಇವಾಗ ಸೋಪ್ ಏನು ಹಾಕಲಿಕ್ಕೆ ಹೋಗಬೇಡಿ, ಬರೀ ಪ್ಲೇನ್ ವಾಟ್ರಲ್ಲಿ, ತಣ್ಣೀರಲ್ಲಿ ಮುಖನ ವಾಶ್ ಮಾಡಿಕೊಂಡು ಮತ್ತೆ ಸಿಗ್ತೀನಿ ನಾನು ನಿಮಗೆ. ಯಸ್ ಗಾಯ್ಸ್, ಆ ಪ್ಲೇನ್ ವಾಟ್ರಲ್ಲಿ ಮುಖನ ವಾಶ್ ಮಾಡಿಕೊಂಡು ಬಂದೆ ನಾನು. ಇದನ್ನು ನೀವು ವಾರದಲ್ಲಿ 3 ಸಲ ಅಥವಾ 4 ಸಲ ಟ್ರೈ ಮಾಡಿ.
ತುಂಬಾ ಒಳ್ಳೆಯದು ಇದು ಮುಖಕ್ಕೆ. ತುಂಬಾ ಪಿಂಕಿಶ್ ಗ್ಲೋ ಸಿಗುತ್ತೆ ನಿಮ್ಮ ಮುಖಕ್ಕೆ. ನೋಡ್ತಾ ಇದ್ದೀರಲ್ವಾ, 3-4 ಸಲ ಯೂಸ್ ಮಾಡ್ಬೋದು ಅಥವಾ 3 ಸಲ ಕೂಡ ಯೂಸ್ ಮಾಡ್ಬೋದು. ನಿಮಗೆ ಯಾವಾಗೆಲ್ಲ ಟೈಮ್ ಫ್ರೀ ಸಿಗುತ್ತೆ ನೋಡಿ ಅವಾಗೆಲ್ಲ ನೀವು ಇದನ್ನು ಅಪ್ಲೈ ಮಾಡಿ. ತುಂಬಾ ಚೆನ್ನಾಗಾಗುತ್ತೆ ಸ್ಕಿನ್ಗೆ. ತುಂಬಾ ಸಾಫ್ಟ್ ಫೀಲ್ ಆಗುತ್ತೆ. ತುಂಬಾ ಪಿಂಕಿಶ್ ಸ್ಕಿನ್ ನಿಮಗೆ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯಿತು, ನಿಮಗೆ ಹೆಲ್ಪ್ಫುಲ್ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಹೆಲ್ಪ್ಫುಲ್ ಆದರೆ ನಿಮಗೆ ಖಂಡಿತವಾಗ್ಲೂ ನನ್ನ ವೀಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ವೀಡಿಯೋಗಳನ್ನು ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ನಾಳೆ ಇನ್ನೊಂದು ಹೊಸ ರೀತಿ ವೀಡಿಯೋನಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.